ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಲೋಕದ ಏಳಿಗೆ ಬೊಕ್ಕ ಶಾಂತಿ ಸಂದೇಶದ ಸಂಕಲ್ಪವು ಪುನಃ ಸ್ಕೌಟ್ಸ್ ಚಳವಳಿಡು ಪಾಲ್ದೆತ್ತೊಂದು ಜವಣ ಜವಂದಿ ದೇಶದ ಮರ್ಯಾದೆ ಹೆಚ್ಚ ಮಲ್ಪೊಡುಂದು ಕರ್ನಾಟಕದ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಪಂತೆರು. ಬೆದ್ರದ ಆಳ್ವಾಸ್ ವಿದ್ಯಾಗಿರಿಟ ಬುಧಾರ ಬಯ್ಯಗ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ದ 7 ದಿನದ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ 2022 ಕಾರ್ಯಕ್ರಮನು ಉದಿಪನ ಮಲ್ತದು ಆರ್ಪಾತಿರಿಯರು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ 2022 7 ದಿನದ ಕಾರ್ಯಕ್ರಮ ಉದಿಪನಗು ಬುಧಾರ ಬೆದ್ರದ ವಿದ್ಯಾಗಿರಿಟ್ ಅಟ್ಟಣೆ ಆದಿತ್ತನು. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಜತೆ ಸೇರಿಗಿಡ ನಡೆತದು ಪುನಃ ಜಾಂಬೂರಿ ಉದಿಪನ ಲೇಸರು ರಾಜ್ಯದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಮಿಷನರ್ PGR ಸಿಂಧ್ಯಾ ಸರ್ವೆರೆಲ್ಲ ಎದುಕೊಂಡಿರು. ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಗುರ್ಕಾರ್ಮಿಡ್ ಕರ್ನಾಟಕ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ 2022 ಉದಿಪನ ಮಲ್ತಿರು. ಲೋಕದ ಏಳಿಗೆ ಬೊಕ ಲೋಕದ ಶಾಂತಿದ ಸಂದೇಶದೊಟ್ಟಿಗೂ ಭಾರತ ಲೋಕೊಡೆ ಅಪರೂಪದ ಸ್ಥಾನ ಪಡೆಯೊಂದುಂಡು. ಒಂದುವೇ ಸಂಕಲ್ಪ ಪುನಃ ಸ್ಕೌಟ್ಸ್ ಚಳವಳಿಡು ಪಾಲ್ದೆತ್ತೊಂದು ಜವಣ ಜವಂದಿ ದೇಶದ ಮರ್ಯಾದೆ ಹೆಚ್ಚ ಮಲ್ಪೊಡುಂದು ರಾಜ್ಯಪಾಲರು ಪಂಡಿರು. ದೇಶದ ಬುಳಿಚಿಲುಡು ಜವಣೆರ್ನ ಪಾಲು ಮಲ್ಲೆ ಯಾನು ಎನ್ನ ಕುಟುಂಬ ದೇಶದ ಎಡ್ಡೆ ಪುಕಾತನ್ನ ಬೊಕ ಬುಳಿಚಿಲದ ಕಾರ್ಯಡು ಎಂಚ ಸೇರು ನುಡುಂದು ಆಲೋಚನೆ ಮಲ್ತದು ದುಂಬು ಅಜದಿ ಓಡುಂದು ಥಾವರ್ ಚಂದ್ ಗೆಹ್ಲೋಟ್ ಪಂಡಿರು. राज्य एवं देश के अन्य राज्यों से लगभग 50,000 स्काउट, गाइड, रोवर्स, रेंजर्स, छात्र और यूनिट लीडर एवं 10,000 शिक्षकों के साथ साथ अन्य देशों के प्रतिभागी भी भाग ले रहे हैं. स्काउट और गाइड की गतिविधियां तेज गति से बढ़ रही है. विगत वर्षों में 6,50,000 से अधिक स्वयंसेवक तैयार हुए हैं जिन्होंने कमांडेबल उपलब्धियां हासिल की है. इसके लिए मैं कर्नाटक स्काउट एंड गाइड के अधिकारियों को और समस्त महानुभावों को बधाई और शुभकामनाएं देता हूं. ವಿಶ್ವ ಸ್ಕೌಟ್ಸ್ ಮಹಾಕಾರ್ಯಂತರ ಅಹಮದ್ ಅಲ್ ಹಂದಾವಿ ಪಾತಿರ್ದು ಸುರತ ಸರ್ತಿ ಭಾರತೋಡು ವಿಶ್ವ ಸಾಂಸ್ಕೃತಿಕ ಜಾಂಬೂರಿ ಆವದುಂಡು ಮುಲ್ಪ ನಿಚ್ಚಲ ಜಾಂಬೂರಿ ನಡತೊಂದುಂಡು ಮೆಚ್ಚುಗೆ ತೆರಿಪಾಯಿನ 6 ಲೋಕದ ಎಲ್ಪ ದಶಲಕ್ಷ ಉಪ್ಪುನ ಸ್ಕೌಟ್ಸ್ ಕುಟುಂಬಗೂ ಮುಲ್ಪ ಉಪ್ಪುನ ಪ್ರತಿನಿಧಿಗಳು ಸದಸ್ಯರ ಪಂಪನವು ಪೆರ್ಮೆ ಇಡೀ ಲೋಕನೇ ಭಾರತದ ಜವಣ ಶಕ್ತಿದಂಚ ಗುಮನದೀತನೆಂದು ಪಂಡಿರು. You also come from a country that in its very fabric, diversity and unity and bringing this melting pot of different traditions, different languages and different backgrounds. So the cultural jamboree in India is not just an event. Cultural jamboree in India is everyday's life. You live it every day because you feel it every day. So when you come together to celebrate the diversity of your culture, embracing the cultures of the world around you. ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಷ್ಟ್ರೀಯ ಮುಖ್ಯ ಕಮಿಷನರ್ ಡಾಕ್ಟರ್ KK ಖಂಡೇಲ್ವಾಲ್ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಜಾಂಬೂರಿ 2022 ನೆಂಪಗಾದ ಭಾರತೀಯ ಪೋಸ್ಟ್ ಇಲಾಖೆದ ಪೋಸ್ಟ್ ಕವರ್ ಅನ್ನು ಈ ಪೊರ್ತುಡು ಬಿಡುಗಡೆ ಮಲ್ತೇರು. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಗುರ್ಕಾರ್ಮಿದ ಭಾಷಣ ಮಲ್ತದು ಬೆದ್ರದ ಸಾಂಸ್ಕೃತಿಕ ಜಾಂಬೂರಿ ಒಂದು ಮಿನಿ ವಿಶ್ವ ಆದ ಗೋಚರಗು ಬೈದನು. ದಾನೆ ಮಲ್ಪುನಿಂದ ಪಂಪನ ಕಷ್ಟದ ಸಂದರ್ಭ ಬನ್ನಗ ಅವೇನು ಎದುರಿಸಾವನ ಧೈರ್ಯನು ಜವಣಿರು ರೂಢಿ ಮಲ್ತನೋಡು. ಜಾಂಬೂರಿ ತಂಚಿನ ಅವಕಾಶಲು ಜವಣ ಜವಂದಿಲೆಗೂ ಅಂಚಿನ ಸಂದರ್ಭಲಿನ ಎದುರಿಸಾವನ ಸಾಮರ್ಥ್ಯ ಹೆಚ್ಚ ಮಲ್ಪುನೊಂದು ಹೆಗ್ಡೆರು ಪಂಡಿರು. You are in a place where Dr. Alva has made all best efforts to be comfortable. But comfort is not the purpose why you have come here. You have come here for toughening. You have come here for toughening. You have to be toughened here. Wherever you go in your life next 70 to 80 years or 100 years, you will not face any problem in staying anywhere, in any place, having any type of food, having any type of friends together. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಶಾಸಕರು ಮನಾಥ ಕೋಟ್ಯಾನ್, ಏಷ್ಯಾ ಪೆಸಿಫಿಕ್ ವಲಯದ ಸ್ಕೌಟ್ ಪ್ರಾದೇಶಿಕ ನಿರ್ದೇಶಕರು ಜೆ ರಿಜಲ್ ಪಂಗಿಲಿನನ್,
ವಿಶ್ವ ಗೈಡ್ ಸಂಸ್ಥೆದ ಚಂಪಕ ಇಮಾಲಿನ್ ಪಹಮಿಲ್, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್ ಪಾಲ್ದೆತ್ತೊಂಡಿರು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಕಮಿಷನರ್ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾ ಸೊಲ್ಮೆಸುಂದಾಯರು. ಕುಡ್ಲಾ ತಾಲೂಕು ಕಿನ್ನಿಗೋಳಿ ಕೈತಲ್ದ ಮಾರಡ್ಕಾಡು ಸುನಂದ ಪೂಜಾರ್ದಿ ಪಂಪ್ನರ್ನ ಇಲ್ಲಗ್ ಬುಧವಾರ ರಾತ್ರಿ ಸೂಪತ್ತಿನ ಸಂಗತಿ ನಡೆತದುಂಡು. ಸುತ್ತಮುತ್ತದಕ್ಕಲು ಸೂತೆಕ್ಕಾಯರೆ ಪುಣೈ ನಡೆದ ಬೊಕ್ಕ ಅಗ್ನಿಶಾಮಕ ದಳ ತಕ್ಕಲು ಜಾಗಿಗೆ ಬತ್ತದು ಸೂತೆಕ್ಕಾಯರು. ಕುಡ್ಲಾ ತಾಲೂಕು ಕಿನ್ನಿಗೋಳಿದ ಕೈತಲ್ ಮಾರಡ್ಕಾಡು ಸುನಂದ ಪೂಜಾರಿ ಪಂಪ್ನರ್ನ ಇಲ್ಲಗ್ ಬುಧವಾರ ಸೂಪತ್ತಿನ ಸಂಗತಿ ನಡೆತದುಂಡು. ಓಡಿದ ಇಲ್ಲಗು ಸೂಪತ್ತದ ಪೊತ್ತಿನೇನು ತುಯಿನ ಸುನಂದರ್ನ ಮಗೆ ಪಾರ್ದು ಪಿದೈ ಬಲಿತದ ಬಚಾವಾತಿರು. ಅಪಗನೆ ಕೈತಲ್ದ ವಿಕೇಶ್ ಚಂದ್ರಹಾಸ ಸುರೇಶ್ ಪಂಪ್ನಕ್ಲು ಮಾತ ಸೇರ್ದು ನೀರ್ ಪಾಡ್ದು ಸೂತೆಕ್ಕಾಯರೆ ಪುಣೆತಿರು. ನಡೆದ ಬೊಕ್ಕ ಅಗ್ನಿಶಾಮಕ ದಳ ತಕ್ಕಲು ಜಾಗಿಗೆ ಬತ್ತದು ಸೂತೆಕ್ಕಾಯರು. ಇಲ್ಲದ ಯಜಮಾನಿ ಸುನಂದ ಸಂಬಂಧದಕ್ಲಿನ ಇಲ್ಲಡೆ ಪೋದಿತ್ತೆರಿಗೆ ದುಂಬುದ ಪಂಚಾಯತ್ ಸದಸ್ಯರು ಮಾರ್ಗನ್ ವಿಲಿಯಂ, ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಾಹಿಶ್ ಚೌಟ ಬೊಕ್ಕ ಕಂದಾಯ ಅಧಿಕಾರಿಗಳು ಜಾಗಿಗೆ ಬತ್ತದು ತೂದು ನಷ್ಟದ ಬಗೆಟ್ಟು ತೆರೆಯೊಂದಿರು. ಇಲ್ಲದಕ್ಕಲು ಮದ್ರಿಂಗಿ ಕಾರ್ಯಕ್ರಮಗೂ ಪೋದು ಪುನಗ ಅಡ್ಪಿಲ್ದ ಬಾಕಿಲು ಪೊಲಿತದು ಉಲಾಯಿ ನುರ್ಕುದು ಕಂಡದ ಕೊನೆಯ ಸಂಗತಿ ಕಾರ್ಲಾ ತಾಲೂಕು ಕಲ್ಯಾ ಗ್ರಾಮದ ಕಂಗಿತ್ತಡು ನಡೆತದುಂಡು. ಕೇಸಿಗೆ ಸಂಬಂಧ ಇರುವೇರು ಆರೋಪಿಲಿನ ಪೊಲೀಸರು ಪತ್ತದಿರು. ಇಲ್ಲದಕ್ಕಲು ಮದ್ರಿಂಗಿ ಕಾರ್ಯಕ್ರಮಗೂ ಪೋದುಪ್ಪನಗ ಅಡ್ಪಿಲ್ದ ಬಾಕಿಲು ಪೊಲ್ತದು ಉಲಾಯಿ ನುರ್ಕುದು ಕಂಡದ ಕೊನೆಯ ಸಂಗತಿ ಕಾರ್ಲಾ ತಾಲೂಕು ಕಲ್ಯಾ ಗ್ರಾಮದ ಕಂಗಿತ್ತಡು ನಡೆತದುಂಡು. ಕೇಸಿಗೆ ಸಂಬಂಧ ಇರುವೇರು ಆರೋಪಿಲಿನ ಪೊಲೀಸರು ಪತ್ತದಿರು. ಬಂಟ್ವಾಳ ಆರಂಬೋಡಿ ಕಾಂತಾರ ಬೊಟ್ಟದ 34 ವರ್ಷದ ಪ್ರಸಾದ್ ಬೊಕ್ಕ ಕಂಡೆರೆ ಸಾಯಕೊರ್ನ ದೂರದ ಮಿತ್ತು 39 ವರ್ಷ ಪ್ರಾಯದ ಶೀಬಾ ಪನ್ಪನ ಪೊಂಜವು ಪೊಲೀಸರು ಪತ್ತಿನ ಆರೋಪಿಲಾದುಲ್ಲೇರು. ಕಾರ್ಲಾ ಕಲ್ಯಾ ಗ್ರಾಮ ಕಂಗಿತ್ತದ ಉಷಾ ಜಗದೀಶ್ ಅಂಚನ್ರೆ ಇಲ್ಲಡು ಡಿಸೆಂಬರ್ 3 ಕಲ್ವಿರು ಪೊಗುದು ಕಂಡದಿತ್ತೆರು. ಕಬಾಟದ ದೀತಿನ 4 ಲಕ್ಷ ರೂಪಾಯಿ ಬೆಲೆತ 150 ಗ್ರಾಂ ಬಂಗಾರದ ಪದ್ದೇ ಸೇರ್ದು 1,75,000 ರೂಪಾಯಿ ಬೆಲೆತ ಪದ್ದೇನು ಕಂಡದ ಕೊನೆಯಿನ ಬಗೆಟ್ಟು ಕಾರ್ಲಾ ಗ್ರಾಮಾಂತರ ಸ್ಟೇಷನ್ ಕೇಸ್ ಪಾಡ್ದಿತ್ತಂಡು. ತನಿಖೆ ನಡಪಾಯಿನ ಪೊಲೀಸರು ಬಂಧನ ಆತಿನ ಇರುವೇರು ಆರೋಪಿ ಹಿಡಿದು 1,75,000 ರೂಪಾಯಿ ಬೆಲೆತ 214 ಗ್ರಾಂ ಬಂಗಾರ ಪದ್ದೆ ಬೊಕ್ಕ 77 ಗ್ರಾಂ ತೂಕದ ಬುಳ್ಳಿದ ಪದ್ದೇನು ಸ್ವಾಧೀನಗುದೇ ತೊಂದರು. ಆರೋಪಿ ಪ್ರಸಾದ್ನ ಮಿತಿ ದುಂಬು ಬಂಟ್ವಾಳ ಗ್ರಾಮಾಂತರ ಬೆದ್ರಾ ಕಾರ್ಲಾ ನಗರ ಸ್ಟೇಷನ್ ಕಂಡದಿನ ಕೇಸ್ ಬೊಕ್ಕ ಬೆದ್ರಾ ಸ್ಟೇಷನ್ ಸುದರ್ಶನ್ ಜೈನ್ ರೇನ್ ಕಿರಿಯರ ಪ್ರಯತ್ನ ಬೊಕ್ಕ ವೇಣೂರು ಸ್ಟೇಷನ್ ಸುತ್ತಡು ಫೋಕ್ಸೋ ಕೇಸ್ ಪಾಡ್ದಿತ್ತೇರು. ಇಲ್ಲದ ಯಜಮಾನಿ ಉಷಾ ಅಂಚನ್ ಬೊಕ್ಕ ಕಂಡರ ಸಹಾಯಕರ್ನ ಶೀಬಾ ಪಾಕ ವರ್ಷಲಿಡಿದು ಪೊಲ ಬಿತ್ತಿನಕ್ಲು ಆದಿತ್ತೇರು. ಕಂಡದಿನ ರಾತ್ರಿ ಇರುವೇರು ಒಟ್ಟಾದ ಪರಿಸರಡು ನಡತಿನ ಮದ್ರಂಗಿ ಕಾರ್ಯಕ್ರಮಕ್ಕೂ ನಡತೊಂದು ಪೋದಿತ್ತೇರು. ಸುರುಕೆ ಯೋಜನೆ ಪಾಡ್ದಿತ್ತಿನ ಶೀಬಾ ಸಂಬಂಧದ ಪ್ರಸಾದದ ಕಂಡರೆ ಸೂಚನೆ ಕೊಡ್ದಿತ್ತಲು. ಅಲ್ಲಿನ ಮಾಹಿತಿ ದಂಚ ಪ್ರಸಾದ್ ಇಲ್ಲಗ ಹೋಗುದು ಕಂಡದಿತ್ತೆ. ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಅಕ್ಷಯ್ ಹಾಕೆ ಮಚ್ಚೇಂದ್ರ, ಹೆಚ್ಚಿಗೆ ಪೊಲೀಸ್ ಅಧೀಕ್ಷಕರು ಸಿದ್ದಲಿಂಗಪ್ಪ ಮೇರಿನ ಮಾರ್ಗದರ್ಶನ, ಕಾರ್ಲಾ ಒತ್ತು ವಿಭಾಗದ ಡಿವೈಎಸ್ಪಿ ವಿಜಯ್ ಪ್ರಸಾದ್ ದುಂಬಾಳ್ತಿಡು ಕಾರ್ಲಾ ಗ್ರಾಮಾಂತರ ಸ್ಟೇಷನ್ ಪೊಲೀಸರು ಆರೋಪಿಲಿನ ಪತ್ತದಿರು. ಕಸ್ತೂರಿ ರಂಗನ್ ವರದಿ ನನಲ ದೆತ್ತು ಪಾಡದಿಜೆ ಅಂಡ ಬಿಜೆಪಿಯಿಂದೇನು ದೆತ್ತು ಪಾಡಂದೆ ಇತ್ತ ಕಾಂಗ್ರೆಸ್ ಪಕ್ಷದ ಮಿತ್ತು ದೂರು ಪಾಡೊಂದುಂಡು ರಾಜ್ಯದ ದುಂಬದ ಮಂತ್ರಿ ಬಿ ರಮನಾಥ್ ರೈ ಸುದ್ದಿಕೂಟೋಡು ಪಂತಿರು. ರಾಜ್ಯದ ದುಂಬುದ ಮಂತ್ರಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಬಿ ರಮನಾಥ್ ರೈ ಗುರುವಾರ ಕುಡ್ಲಡ್ ಸುದ್ದಿಕೂಟೋಡು ಪಾತಿರ್ದು ಕಸ್ತೂರಿ ರಂಗನ್ ವರದಿ ನನಲ ದೆತ್ತು ಪಾಡ್ದಿಜಿ ಅಂಡ ಬಿಜೆಪಿಯಿಂದೇನು ದೆತ್ತು ಪಾಡಂದೆ ಇತ್ತ ಎಂಕ್ಲನ ಮಿತ್ತು ದೂರು ಪಾಡೊಂದುಂಡು ಪಂಡೇರು. ಗಾಡ್ಗಿಲ್ ವರದಿದಂಚ ಕಠಿಣ ಅರಣ್ಯ ಕಾಯ್ದೆ ಕನೆಯರೆ ತೂನಗ ಕಾಡದಕ್ಲು ಕೆಲವಿರು ಕಾಡದ ಬರಿಟು ಪುನಕ್ಲು ವಿರೋಧ ಮಲ್ಪನಗ ಕಸ್ತೂರಿ ರಂಗನ್ ಗುರ್ಕಾರ್ಮಿಡು ಸಮಿತಿ ಮಲ್ತದು ಗಾಡ್ಗಿಲ್ ರೆಡ ಇತ್ತಿನ ಸರಿ ತಪ್ಪು ಸರಿ ಮಲ್ತದು ವರದಿ ಕೊರಿಯರೆ ಸಭೆ ಮಲ್ತದಿತ್ತಂಡು. ಒಂದು ಬಜೆ ಕರ್ನಾಟಕಗೂ ಮಾತ್ರ ಇತ್ತಿನ ವಿಚಾರ ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ, ಗೋವಾ ಇಂಚ ಬೇತೆ ಬೇತೆ ರಾಜ್ಯಗಳಿಗೆ ಸೇರಿನ ವಿಚಾರ ಅಂದು ಕಸ್ತೂರಿ ರಂಗನ್ ತಿರಿಪಾಯಿ ನೀಡಿದವ್ರ ಅನಿಮಾತ ರಾಜ್ಯಗಳಿಗೆ ಕರಡು ನೋಟಿಫಿಕೇಶನ್ ಕೊಡ್ದಿತ್ತಂಡು. ರಾಜ್ಯಲಿನ ತಕರಾರು ಇತ್ತಂಡ ತಿರಿಪಾದ ಕಡಪುಡ್ದು ಕೊರ್ಲೆಂದು ಪನ್ಪೆರು. ರಾಜ್ಯಡು ಕೈ ಸರ್ಕಾರ ಉಪ್ಪುನಗ ಈ ಬಗೆಟ್ಟು ಮಲ್ಲೆಗೂ ಚರ್ಚೆ ಆಂಡು ಇತ್ತೆ ಉಪ್ಪುನ ಅರಣ್ಯ ಕಾಯ್ದೆ ಕಠಿಣ ಉಂಡು ಇತ್ತಿನ ನಿಯಮಲು ಯಾವೊಂದು ಕಡಪುಡ್ದಿತ್ತ 4 ಸರ್ತಿ ಡ್ರಾಫ್ಟ್ ನೋಟಿಫಿಕೇಶನ್ ಬರುಂದೇ ಇತ್ತಲು. ಸುರುತ ಸರ್ತಿ ಬನ್ನಾಗ ಜನಕ್ಲಿಡ ಮಾಹಿತಿ ಇಜ್ಜಂದೆ ಸ್ವರಲಕ್ಕಾಯಿರು. ಎನ್ಡಿಎ ಅಧಿಕಾರಗೂ ಬತ್ತಿ ಬೊಕ್ಕ ಕೈ ಸರಿಯಾದ ವರದಿ ಕೊರ್ತುದಿಂದ ಅಪಪ್ರಚಾರ ಮಲ್ತೇರು. ಆಕೇರಿಗೂ ಕಸ್ತೂರಿ ರಂಗನ್ ವರದಿಯೇ ಬೊಡ್ಚಿಂದ ಕಡಪುಡಿಯ ಪಿರ ಡ್ರಾಫ್ಟ್ ನೋಟಿಫಿಕೇಶನ್ ಬತ್ತಲು. ಇತ್ತದ ಸರ್ಕಾರಲ ಕಸ್ತೂರಿ ರಂಗನ್ ವರದಿ ಬೊಡ್ಚಿಂದ ವರದಿ ಕೊರ್ತುಣದು ರಮನಾಥ್ ರೈ ಪಂಡಿರು. ಈ ವರದಿನ ಜಾರಿ ಮಲ್ಪನ ಬುಡ್ಪುನವು ಕೇಂದ್ರ ವಿರೋಧ ಪಂಡ ಯಾವಂದು ದೆತ್ತು ಪಾಡುನವಲು ಎಂಚಿನ ಮಲ್ತದಿರು. ಡಬಲ್ ಇಂಜಿನ್ ಉಪ್ಪುನಗ ಕೇಂದ್ರದ ಒಟ್ಟುಗು ಪಾತಿರ್ದು ಕೇಂದ್ರ ಕಾಡು ಬೊಕ್ಕ ಪರಿಸರ ಇಲಾಖೆ ದೆತ್ತು ಪಾಡುಡು 60 ಮಲ್ತೇರು. ನನಲ ಕಸ್ತೂರಿ ರಂಗನ್ ದೆತ್ತು ಪಾಡ್ದುಜಿ ಆ ಸಮಸ್ಯೆ
ಸಮಸ್ಯೆ ನನಲ ಜೀವಪ್ಪ ಉಂಡು ರಾಜ್ಯ ಸರ್ಕಾರ ವಿರೋಧ ಉಂಡು ಮಾತ್ರ ದೆತ್ತುಪಾಡಾಯರು ಎಂಕ್ಲನ ಸರ್ಕಾರದ ಮಿತ್ತ ಗುಮ್ಮೆಕುಲ್ಲಾಯರು ದೆತ್ತುಪಾಡಿರ ಆಯ್ಜಿಂಡ ಕಸ್ತೂರಿ ರಂಗನ್ ಪುದರ್ ಪಂಡಿದ್ ರಾಜಕೀಯ ಮಲ್ಪನೇನು ಉಂತಾಲೆ ಆನಿ ಎತ್ತಿನ ಹೊಳೆ ಬುಡ್ಚಿ ಪಂಡಿನ ಕುಳು ಇತ್ತ ಎಂಕುಲೆ ಅವೇನು ಮಲ್ತದಿನಿಂದ ಪನ್ಪಿರು ಅವೇ ರೀತಿ ಇಂದೆಲ್ಲ ದೆತ್ತು ಪಾಡಂದೆ ಬಜ್ಜಿ ವಿರೋಧ ಉಂಡು ಪನ್ಪನವು ರಾಜಕೀಯ ಅಂದ್ ರಾಮನಾಥ್ ರೈ ಪಂಡಿರು ರೀತಿಯ ತಪ್ಪು ಅಭಿಪ್ರಾಯ ಮೂಡಿಸ್ತಕ್ಕಂಥ ಪ್ರಯತ್ನಗಳು ಆದಾಗ ಕಸ್ತೂರಿ ರಂಗನ್ ನಮಗೆ ಬೇಡ ಅಂತ ನಾವು ಪಡೆದು ಕಳಿಸಿದೆವು. ಆ ನಂತರವೂ ಒಂದು 5 ತಿಂಗಳ ನಂತರ ಮತ್ತೊಮ್ಮೆ ಡ್ರಾಫ್ಟ್ ನೋಟಿಫಿಕೇಶನ್ ಬರೆದು ನಿಮ್ಮ ವರದಿ ಕೊಡಿ ಅಂತೇಳಿ. ನಾವಿರುವಾಗಲೇ 4-5 ಸಾರಿ ಬಂತು. ನಮ್ಮ ಸರ್ಕಾರ ಹೋದ್ಮೇಲೆ 3-4 ಸಾರಿ ಬಂತು. ಈಗಿನ ಸರ್ಕಾರ ಕೂಡ ನಮ್ಮ ಕಸ್ತೂರಿ ರಂಗನ್ ವರದಿ ಬೇಡ ಅಂತ ಬರೆದು ಕಟ್ಟಿದ್ದನ್ನು ನಾನು ಪತ್ರಿಕೆಯಲ್ಲಿ ನೋಡಿದೆ. ಒಂದು ಸ್ವಲ್ಪ ದೊಡ್ಡ ಪ್ರಚಾರದ ರೀತಿಯಲ್ಲಿ ನಮ್ಮ ಕಸ್ತೂರಿ ರಂಗನ ವಿರೋಧ ಇದೆ ಅಂತೇಳಿ ಬರೆದರು. ಆದರೆ ಕಸ್ತೂರಿ ರಂಗನ ವಿರೋಧ ಇದ್ದರೂ ಕೂಡ ಅದನ್ನು ಅನುಷ್ಠಾನ ಮಾಡತಕ್ಕಂಥ ಹೊಣೆಗಾರಿಕೆ, ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡತಕ್ಕಂಥ ಹೊಣೆಗಾರಿಕೆ ಕೇಂದ್ರ ಸರ್ಕಾರ. ನಾವು ಇಲ್ಲಿ ರಾಜಕೀಯವಾಗಿ ಜನರನ್ನ ಸಮಾಧಾನ ಮಾಡಲಿಕ್ಕೆ, ಜನರಿಗೆ ಒಂದು ರೀತಿಯಲ್ಲಿ ರಾಜಕೀಯ ಪ್ರೇರಿತವಾಗಿ ಮಾತಾಡಲಿಕ್ಕೆ ನಾವು ವರದಿ ವಿರೋಧ ಇದೆ ಅಂತ ತೋರಿಸ್ಬೋದು. ಅದು ವಿರೋಧ ಇದ್ರೆ ಸಾಕಾಗುದಿಲ್ಲ, ರದ್ದಾಗಬೇಕು ಅದು. ಈಗ ಇವರದೇ ಡಬಲ್ ಇಂಜಿನ್ ಸರ್ಕಾರ, ಇವರು ಯಾರಿಗೆ ವಿರೋಧ ಮಾಡೋದು? ಇವರು ವಿರೋಧ ಕಳಿಸಿದ್ದೇವೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ, ಅದನ್ನು ರದ್ದು ಮಾಡತಕ್ಕಂಥದ್ರಲ್ಲಿ ಏನು ಮಾಡಿದಾರ ಅಂತ ಹೇಳೋದು ಪ್ರಶ್ನೆ. ಇವರ ಒಂದು ಅಭಿಪ್ರಾಯದ ಪ್ರಕಾರ ರದ್ದಾಗಬೇಕು ಅಂತ ಅವರ ಮನಸ್ಸಿದ್ರೆ, ಇಚ್ಛೆ ಇದ್ರೆ, ಅವರು ಕಸ್ತೂರಿ ರಂಗನ್ ವರದಿಯನ್ನು ರದ್ದು ಮಾಡಲಿಕ್ಕೆ ಈ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿಸಿಕೊಂಡು ಕೇಂದ್ರ ಸರ್ಕಾರ ಅರಣ್ಯ ಪರಿಸರ ಇಲಾಖೆ ಅದು ರದ್ದು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲಿವರೆಗೆ ಕಸ್ತೂರಿ ರಂಗನ್ ವರದಿ ರದ್ದಾಗಲಿಲ್ಲ. ಇವತ್ತು ಕೂಡ ಕಸ್ತೂರಿ ರಂಗನ್ ವರದಿಯ ವಿಚಾರದಲ್ಲಿ ಏನು ಗುಲ್ಲುಬಿಸಿದಂಥ ಜನ, ಈ ಜಿಲ್ಲೆ ಇರ್ಬೋದು, ಇತರ ಜಿಲ್ಲೆಯಲ್ಲಿ ಜನರನ್ನ ಎಬ್ಬಿಸಿ ಪ್ರತಿಭಟನೆ ಹೋರಾಟಗಳು ನಡೆದಿತ್ತು. ನಮ್ಮ ಜಿಲ್ಲೆಯಲ್ಲಿ ಕೂಡ ನಡೆದಿತ್ತು. ಹಾಗಿದ್ರೆ ಇವತ್ತು ಕೂಡ ಈ ಕಸ್ತೂರಿ ರಂಗನ್ ವರದಿ ರದ್ದಾಗಲಿಲ್ಲ. ಆ ಒಂದು ಸಮಸ್ಯೆ ಈಗಲೂ ಜೀವಂತ ಇದೆ. ಬರೀ ಇವರು ರಾಜ್ಯ ಸರ್ಕಾರ ನಾವು ವಿರೋಧ ಇದೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ, ಅದನ್ನು ರದ್ದು ಮಾಡಲಿಕ್ಕೆ ಪ್ರಯತ್ನ. ಶಶಿಧರ್ ಹೆಗ್ಡೆ, ಶಾಲಿಟ್ ಪಿಂಟೋ, ಶಾಹುಲ್ ಹಮೀದ್, ಗಣೇಶ್ ಪೂಜಾರಿ, ಉಮೇಶ್ ತಂಡಕೇರಿ, ಅಪ್ಪಿ ಸುದ್ದಿ ಕುಟುಡಿದರು. ಕುಡ್ಲಗ್ ಬೈದಿನ ಪುರಿ ಶಂಕರಾಚಾರ್ಯರು ಶ್ರೀ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿ ಬುಧಾರ ಬೈಯಗು ಕುಡ್ಲದ ಕದ್ರಾ ಕಂಬಳ ಮಲ್ಲಿಕಾ ಬಡಾವಣೆದ ಪ್ರದೀಪ್ ಕುಮಾರ್ ಕಲ್ಕುರೇರ್ನ ಇಲ್ಲಡು ವಾಕ್ಯಾರ್ಥ ಕೂಟ ಬೊಕ ವಿದ್ವಾಂಸರ್ನ ಪಾತ್ರಕತೆ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ಲೆಟ್ಟು ರಾಷ್ಟ್ರೋತ್ಕರ್ಷ ಅಭಿಯಾನ ಯಾತ್ರೆದ ಲೆಕ್ಕೊಡು ಜಗದ್ಗುರು ಶ್ರೀ ಶಂಕರಾಚಾರ್ಯ ಪೂರ್ವಾಂನಯ ಪುರಿ ಪೀಠಾಧೀಶ್ವರೇ ಶ್ರೀ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿಯರು ಗುರುಕಾರ್ಮೆ ವಹಿಸಿದ ಬೇತೆ ಬೇತೆ ಕ್ಷೇತ್ರದಲ್ಲಿನ ವಿದ್ವಾಂಸರು ಬೊಕ್ಕ ಗೇನ ಪಡೆವನ್ನ ಉಮೇದದ ಕುಳಿತದು ವಾಕ್ಯಾರ್ಥ ಕೂಟ ಕುಡ್ಲದ ಕದ್ರಾ ಕಂಬಳ ಮಲ್ಲಿಕಾ ಬಡಾವಣೆದ ಪ್ರದೀಪ ಕುಮಾರ ಕಲ್ಕುರೇರ್ನ ಮಂಜು ಪ್ರಸಾದ ಇಲ್ಲಡು ವಿಶ್ವೇಶ್ವರ ವೇದಿಕೆಡು ಬುಧಾರ ಬೈಯಗ ನಡೆತಂಡ ಮಂತ್ರಘೋಷದ ಒಟ್ಟುಗು ಪುರಿ ಶಂಕರಾಚಾರ್ಯರನ್ನು ಇಲ್ಲಡೆ ಎದ್ಕೊಂಡಿರು. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಮಾತ್ರೆಯನ್ನ ಎದ್ಕೊಂಡು ಸ್ವಾಮೀಜಿಯರನ್ನು ಪೊಲಬು ಮಲ್ತ ಕೊರಿಯರು. ಐದು ಬುಕ್ಕ ಸ್ವಾಮೀಜಿಯರನ್ನ ಒಟ್ಟುಗೂ ಪಾತ್ರಕತೆ ಕಾರ್ಯಕ್ರಮ ನಡೆತಂಡ. ಭಾರತಗೂ ಲೋಕನೇತರ ತಗ್ಗಾವನಂಚಾಯರೆ ಬೊಕ್ಕ ಭಾರತಾದೇವರಿಯರೆ ನಮ್ಮ ವೈದಿಕತೆ ಎಂಚ ಕಾರಣಾಂಡ್ ಬೊಕ್ಕ ಮಂಜುನಾಥ ಪುದರನು ತೀರ್ಥ ಪತ್ತಿನ ಬಗೆಟ್ ಸ್ವಾಮೀಜಿಯರು ಬಾರಿ ಸೂಕ್ಷ್ಮವಾದ ವಿವರ ಕೊರಿಯರು. ಜನ್ಮ ಸಂಬಂಧ ಗ್ರಹಗತಿತ ಒಟ್ಟುಗೂ ನರಮಾಣ್ಯನ ಆಯುಷ್ಯ ಸನಾತನ ಧರ್ಮದ ಬಗೆಟ್ ಉಪ್ಪುನ ಪೋಡಿಗೆದ ವಿಚಾರ ಬಗೆಟ್ಲ ಸ್ವಾಮೀಜಿಯರಡ ಪ್ರಶ್ನೆ ಕೇಂಡು. ಆಯುರ್ವೇದ ವೈದ್ಯರು ಸೇರ್ದು ಪಾಕ ಜನತೆರಿ ನಕಲು ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯರಡ ಪಾತ್ರಗತೆ ನಡಪಾಯರು. इस देश में 2500 साल पहले भगवत शंकर देश में आए, अवतारित हुए, और उस देश में आज कैसा सिचुएशन है वही सिचुएशन वही उस वक्त भी था. तो उस वक्त का सिचुएशन उन्होंने ठीक किया. अभी फिर आप आए हैं, आप सारी देश को घूम रहे हैं और ज्ञान दे रहे हैं. मैं चाहता हूँ कि आगे से किसी भी गुरु को ये कष्ट ना आए. आधुनिक विज्ञान कहता है मैटर इज नथिंग बट एनर्जी, लेकिन अध्यात्म विज्ञान उससे एक कदम आगे उठकर कहता है
एनर्जी नथिंग बट सोल, सोल इज द सुपर सोर्स ऑफ एनर्जी। इसलिए विज्ञान और वैज्ञानिकों को भी दिशा देने की क्षमता आज भी सनातन परंपरा प्राप्त गुरुओं में शेष है। मंजुनाथ नाम जैन इसमें आता है, मंजुनाथ करके। तो यहाँ पे ये जो ईश्वर के संबंध से मंजुनाथ स्वामी का मंदिर होता है, या कहाँ यहाँ पर भी कदरी में मंजुनाथ स्वामी, तो ये मंजुनाथ क्या नाम ईश्वर से संबंध होता है, कहीं पर भी है ये ऐसा? भगवान सज्जनों के विशेष रूप से सूर्य के देवताओं के अधिपति हैं। भगवान मंजुनाथ हैं ही, वक्रनाथ तो नहीं है, मंजुनाथ ही हैं। मृदु मंजुल सुकोमल मृदु दैवी संपत्ति संपन्न व्यक्ति को मंजू कहते हैं। उनके नाथ तो भगवान हैं ही, साक्षात हैं ही, भगवान ही मंजुनाथ हैं, और कौन होगा। ಪುತ್ತೂರುಡು ಬಸ್ ಹಿಡಿದು ಬರವು ಕಲ್ಪನಾ ಜೋಕುಲು ಪಿದೈಪೂರ್ಣ ಸಂಗತಿ ನೆಂಪುಡ್ದು ಮಾಜುನಿಡ್ದು ದುಂಬು ಬಂಟ್ವಾಳುಡ್ಲ ಸರ್ಕಾರಿ ಬಸ್ ಹಿಡು ಜೋಕುಲು ನೇಲೊಂದು ಪೋಪನ ಸಂಗತಿ ಸಾರ್ವಜನಿಕ ವಲಯಡು ಏವ್ರಗೂ ಕಾರಣಾತಿನ ಪುತ್ತೂರುಡು ಬಸ್ ಹಿಡಿದು ಬರವು ಕಲ್ಪನಾ ಜೋಕುಲು ಪಿದೈಪೂರ್ಣ ಸಂಗತಿ ನೆಂಪುಡ್ದು ಮಾಜುನಿಡ್ದು ದುಂಬೆ ಬಂಟ್ವಾಳುಡ್ಲ ಸರ್ಕಾರಿ ಬಸ್ ಹಿಡು ಜೋಕುಲು ನೇಲೊಂದು ಪೋಪನ ಸಂಗತಿ ಸಾರ್ವಜನಿಕ ವಲಯಡು ಏವ್ರಗೂ ಕಾರಣಾತಂಡ ಕುಡ್ಲದಂಚಿಡ್ದು ಬಿಸಿ ರೋಡ್ ದಂಚಿಗೆ ಬರ್ಪನ ಸರ್ಕಾರಿ ಬಸ್ ಹಿಡು ಶಾಲಾ ಕಾಲೇಜು ಜೋಕುಲು ಬಾಕಿಲೆಡೆ ನೇಲೊಂದು ಬರವು ಕಲ್ಪನೆ ಪೋಪನ ದೃಶ್ಯ ಒಂದು ಅಪಾಯಗೂ ಸಾದಿಂದ ಪೋಡಿಗೆ ಉಂಡಾತಂಡ ಈ ಬಗೆಟ್ಟು ಸಾರಿಗೆ ಇಲಾಖೆ ಅಧಿಕಾರಿಗಳ ಬಕ್ಕ ಸಂಬಂಧಪಟ್ಟಿನ ಸಂಚಾರಿ ಪೊಲೀಸರು ಸರಿಯಾದ ಕ್ರಮ ದೆತ್ತನುಡುಂದು ಸಾರ್ವಜನಿಕರು ಒತ್ತಾಯ ಮಲ್ತಿದರು. ಹಿಜಾಬ್ ಓದಂಟು ಬೇರ ಬಹಿಷ್ಕಾರ ಇಂಚಿನ ಮಾತ ಧರ್ಮ ವಿರೋಧ ಸುರುವಾತಿನೇ ಒಡಿಪು ಜಿಲ್ಲೆಡು ಐಟ್ಲ ಬೇರ ಮಲ್ಪೆರೆನೆ ಬಲ್ಲಿಂದು ಸುರುಕು ಕೇಂದ್ರ ಬೈದಿನೇ ಕಾಪು ವಿಧಾನಸಭಾ ಕ್ಷೇತ್ರಡು ಅಂಚಾದು ಧರ್ಮ ವಿರೋಧಿ ನಡೆಕ್ ಜವಾಬು ಕೊರಿಯರೆ ಎಸ್ಡಿಪಿಐ ಸಜ್ಜಾತಂಡು ಕಾಪು ಕ್ಷೇತ್ರಡು ಓಟುಗುಂತರೆ ನಿರ್ಧಾರದೆ ತೊಂದುಂಡು. ಹಿಜಾಬ್ ಓದಂಟು ಬೇರ ಬಹಿಷ್ಕಾರ ಇಂಚಿನ ಮಾತ ಧರ್ಮ ವಿರೋಧ ಸುರುವಾತಿನೇ ಒಡಿಪು ಜಿಲ್ಲೆಡು ಐಟ್ಲ ಬೇರ ಮಲ್ಪೆರೆನೆ ಬಲ್ಲಿಂದು ಸುರೂಕು ಕೇಂದ್ರ ಬೈದಿನವೇ ಕಾಪು ವಿಧಾನಸಭಾ ಕ್ಷೇತ್ರಡು ಅಂಚದು ಧರ್ಮ ವಿರೋಧಿ ನಡೆಕ್ ಜವಾಬು ಕೊರಿಯರೆ ಎಸ್ಡಿಪಿಐ ಸಜ್ಜಾತಂಡು ಕಾಪು ಮಾರಿ ಗುಡಿಟ್ಟು ಕಲಿನ ವರ್ಷ ಧರ್ಮ ದಂಗಲ್ ಸುರುವಾದಿತ್ತಂಡು ಸುಗ್ಗಿ ಮಾರಿ ಪೂಜಿತ ಪಗ ಮುಸ್ಲಿಂ ಬೇರೆದಕ್ಲಿನ ಬೇರ ಮಲ್ಪರೆ ಬುಡ್ದಿಜ್ಜಾಡು ಐಡ್ ಬುಕ್ಕ ರಾಜಡೋರ್ಮೆಡ್ ಇಂಚಿನ ಧರ್ಮ ವಿರೋಧಿ ಸವಾಲ್ ಪಾಡ್ದಿತ್ತಂಡು ಇತ್ತೆ ಒಡಿಪು ಜಿಲ್ಲೆದ ಕಾಪು ಕ್ಷೇತ್ರಡು ಎಸ್ಡಿಪಿಐ ಪಕ್ಷದ ಒರಿ ಅಭ್ಯರ್ಥಿನ ಓಟುಗುಂತಾರೆ ನಿರ್ಧಾರ ಮಲ್ತದು ಧರ್ಮ ವಿರೋಧಿ ನಡೆಕ್ ಎದುರುಂತಾರೆ ಪಕ್ಷ ದುಂಬು ಬೈದನು ಮುಸ್ಲಿಮೇರು ಹೆಚ್ಚಾದಪ್ಪನ ಕಾಪು ವಿಧಾನಸಭಾ ಕ್ಷೇತ್ರಡು 50,000 ದಿಚ್ಚ ಓಟುಪ್ಪನ ಮುಸ್ಲಿಮೇರು ಉಳ್ಳೇರು ಹಿಜಾಬ್ ಓದಂಟ ನಡತ್ತಿನ ಪಗ ಕಾಂಗ್ರೆಸ್ ಐತ ನಿರ್ಧಾರ ಗೊತ್ತು ಮಂತದಿಜಿ ಅಂಚಾದ ಹಿಜಾಬ್ ಓದಂಟಿಡ್ದು ಬೊಕ್ಕ ಮುಸ್ಲಿಂ ಸಮುದಾಯಗೂ ಎಸ್ಡಿಪಿಐ ಬಗೆಟ್ಟು ಹೆಚ್ಚಿಗೆ ಮೋಕೆ ಉಂಡಾತನು ಅಂಚಾದ ಒಡಿಪದ 5 ವಿಧಾನಸಭಾ ಕ್ಷೇತ್ರಗಳು ಒಂಜಿ ಕಾಪು ಕ್ಷೇತ್ರನೂ ಆದತದ ಓಟುಗುಂತರೆ ಎಸ್ಡಿಪಿಐ ಪಕ್ಷ ನಿರ್ಧಾರ ಮಲ್ತದಂಡು. ಯಾವುದಕ್ಕೂ ಒಂದು ಪ್ರಯೋಜನ ಇಲ್ಲದ ಇವತ್ತು ಪಕ್ಷ ಆಗಿದೆ ಕಾಂಗ್ರೆಸ್. ಹಾಗಾಗಿ ಇವತ್ತು ನಾವು ಈ ಒಂದು ಕಾಪಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸ್ಪರ್ಧೆ ಮಾಡುವಂಥ ದೊಡ್ಡ ವಿಷಯವಾಗಿದೆ. ಯಾಕಾಗಿ ಅಂತ ಹೇಳಿದರೆ ಈ ಹಿಜಾಬ್ ಇಶ್ಯೂ ಅಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರಾಗಲಿ ಎಕ್ಸ್-MLA ಆಗಲಿ MP-ಗಳಾಗಲಿ ಯಾರೂ ಕೂಡ ಮಾತಾಡಲಿಲ್ಲ. ತದನಂತರ ಅಲ್ಲಿಯೇ ಒಂದು ಈ ವರ್ಷದಲ್ಲಿ ಅಲ್ಲಿ ಮಾರಿಗುಡಿ ಜಾತ್ರೆ ಆಯಿತು. ಮಾರಿಗುಡಿ ಜಾತ್ರೆಯಲ್ಲಿ ಒಂದು ಧರ್ಮದಂಗಲನ್ನು ತಂದರು. ಏಕೆಂದರೆ ಮುಸಲ್ಮಾನರಿಗೆ ಈ ವ್ಯಾಪ್ತಿಯಲ್ಲಿ ಎಷ್ಟೋ ವರ್ಷದಿಂದ ಸೌಹಾರ್ದತೆಯಿಂದ ಬಾಳಿ ಬದುಕಿದಂಥ ಎಲ್ಲ ಜಾತಿಯವರು ಒಂದು ಆ ದೈವದ ಬಗ್ಗೆ ನಂಬುವಂಥ ಆ ಕ್ಷೇತ್ರದಲ್ಲಿ ಒಂದು ಧರ್ಮದಂಗಲನ್ನು ತಂದು ಹಾಕಿದರು. ಆ ಧರ್ಮದಂಗಲಲ್ಲಿ ಈ ಮಾರಿಗುಡಿಯ ಕಮಿಟಿಯಲ್ಲಿ ಕೂಡ ಯಾರಿದ್ರು? ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ಕೂಡ ಇದ್ದರು. ಆದರೆ ಬಾಯಿ ಬರಲಿಲ್ಲ, ಇರಲಿ ಮಾಡಲಿ ಹೇಳುವಂಥದ್ದನ್ನು. ಈ ಒಂದು ಸೌಹಾರ್ದತವಾದಂಥ ಊರನ್ನು ಕಳಂಕವಾಗಿ ಮಾಡಲಿಕ್ಕೆ ಈ BJP ಮತ್ತು ಕಾಂಗ್ರೆಸ್ಸೇ ಕಾರಣ. ಇವತ್ತು ಒಂದು ವೇಳೆ ನಾವು ಸ್ಪರ್ಧೆ ಮಾಡುವುದಾದರೆ ಖಂಡಿತವಾಗಿಯೂ ನಮಗೆ ಒಳ್ಳೆಯ ಒಂದು ಜನಾಭಿಪ್ರಾಯ ಖಂಡಿತವಾಗಿ ಇದೆ. ಒಂದು ವೇಳೆ ಕಾಂಗ್ರೆಸ್ ಅವರು ಊಹಾಪೋಹಗಳನ್ನು ಸೃಷ್ಟಿಸಬಹುದು. ಏಕೆಂದರೆ SDPI ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ನಿಲ್ಲಿಸುವುದು. ಈ ಸಲ SDPIಯನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ ಅವರು ನಿಲ್ಲೋದು. ಏಕೆಂದರೆ ಕಾಂಗ್ರೆಸ್ ಅವರಿಗೆ ಈ ಸಲ ಅಲ್ಲಿ ಕಾಪಲ್ಲಿ ಖಂಡಿತವಾಗಿ ಬೇಜಿಲ್ಲ. ಆದ್ದರಿಂದ
ಇವತ್ತು ನಾವು ಖಂಡಿತವಾಗಿಯೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಜನಾಭಿಪ್ರಾಯದ ಮೂಲಕ ಜನರ ಅಪೇಕ್ಷೆ ಮೇರೆಗೆ ನಾವು ಇವತ್ತು ಕಾಪು ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೇವೆ. ಅದರ ಅಭ್ಯರ್ಥಿ ಯಾರು ಅಂತ ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ಬಂದು ಕಾಪಿಗೆ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫೀಸಿಗೆ ಬಂದು ಘೋಷಣೆ ಮಾಡಲಿಕ್ಕೆ ಇದ್ದಾರೆ. ಕಾರ್ಲ ತಾಲೂಕು ಬಜಗೋಳಿಡು ಶ್ರೀನಿವಾಸ ಆಚಾರ್ಯ ಪನ್ಪುನರ್ನ ಇಲ್ಲಲ್ದಾಗು ವೆಲಗು ಚಿಟ್ಟೆ ಪಿಲಿ ಬೂರ್ದು ಕಾಡಿಲಾಖೆದ ಅಧಿಕಾರಿಗಳು ಗ್ರಾಮದಕ್ಲಿನ ಸಾಯಡು ಅವೇನು ಮಿತ್ತು ಒಯ್ತದು ಬಚಾವ್ ಮಲ್ತಿದೆರು. ಕಾರ್ಲ ತಾಲೂಕು ಬಜಗೋಳಿಡು ಇಲ್ಲೊಂಜೆ ತಗುವೆಲಗು ಚಿಟ್ಟಪಿಲಿ ಬೂರ್ದು ಕಾಡಿಲಾಕಿದ ಅಧಿಕಾರಿಗಳು ಗ್ರಾಮದಕ್ಲಿನ ಸಕಾಯಡು ಅವೇನು ಬಚಾವ್ ಮಲ್ತಿದೆರು. ಬಜಗೋಳಿದ ಶ್ರೀನಿವಾಸ ಆಚಾರ್ಯ ಪನ್ಪುನರ್ನ ಇಲ್ಲಲ್ದ ಗುವೆಲಗು ಚಿಟ್ಟೆಪಿಲಿ ಬೂರ್ದುನೇನು ತುಯಿನ ಇಲ್ಲಲ್ದಕ್ಲು ಕಾಡಿಲಾಕೆಗೂ ಮಾಹಿತಿ ಕೊಡ್ತೇರು. ಕಾಡಧಿಕಾರಿಗಳು ಜಾಗಿಗೆ ಬತ್ತದು ಗ್ರಾಮದಕ್ಲಿನ ಸಕಾಯಡು ಗುವೆಲಗು ಗೂಡು ಜಪಡಾದು ಚಿಟ್ಟೆಪಿಲಿನು ಬಚಾವ್ ಮಲ್ತದು ಕಾಡಿಗೆ ಬುಡಿಯೇರು. ಚಿಟ್ಟೆಪಿಲಿ ತೆನಸು ನಾಡೊಂದು ಕಾಡಿಡ್ದು ಊರಿಗೂ ಬತ್ತಿದಿಪ್ಪೊಡು ಅಂಚಾದು ಜಾಗೃತಿ ಡುಪ್ಪುಲೆಂದು ಕಾಡಿಲಾಕಿದಕ್ಲು ಊರ್ದಕ್ಲಿಗೂ ಕೇನೊಂದೇರು. ಗ್ರಾಮಡು ಚಿಟ್ಟೆಪಿಲಿ ಮೇಲುಗು ಬುರ್ದು ಒವ್ವೇ ಜೀವಗೂ ಅಪಾಯ ಆವಂದಿನಂಚ ಸರಿಯಾದ ಕ್ರಮದಿತ್ತ ನೋಡೊಂದು ಕಾಡಿಲಾಕಿದ ಅಧಿಕಾರಿಗಳಿಗೂ ಸಾರ್ವಜನಿಕರು ಒತ್ತಾಯ ಮಲ್ತೆರು. ಬಂಟ್ವಾಳ ತಾಲೂಕುದ ಶ್ರೀಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರ ರಾಯಿ ಕೈತ್ರೋಡಿಡು ಬುಧಾರ ತುಳುನಾಡ ಗಾನ ಗಂಧರ್ವ ಪನ್ಪುನ ಪೆರ್ಮೆಗ್ ಸಂದಿನ ಸಂಗೀತಗಾರರು ಜಗದೀಶ್ ಆಚಾರ್ಯ ಪುತ್ತೂರು ಬೊಕ್ಕ ಕೂಟದಕಲು ಸಂಗೀತ ಗಾನ ಸಂಭ್ರಮ ಕಾರ್ಯಕ್ರಮನು ನಡಪಾದ ಕೊರಿಯರು. ಬಂಟ್ವಾಳ ತಾಲೂಕುದ ಶ್ರೀ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರ ರಾಯಿ ಕೈತ್ರೋಡಿ ದೈವಾರಾಧನೆದ ಒಂಜಿ ಕಾರ್ಣಿಕದ ಸಾನ್ನಿಧ್ಯ ಆದಿತ್ತದು ಊರ ಪರ ಊರ ಭಕ್ತರನ್ನು ತನ್ನಂಚಿ ಬರ್ಪಾವುದುಂಡು. ಪುದಾರ ಸಂಗೀತ ಗಾನ ಸಂಭ್ರಮ ಕಾರ್ಯಕ್ರಮನು ಕ್ಷೇತ್ರಡು ಅಟ್ಟಣೆ ಮಲ್ತದಿತ್ತೇರು. ತುಳುನಾಡ ಗಾನಗಂಧರ್ವ ಪನ್ಪುನ ಪೆರ್ಮೆಗು ಸಂದಿನ ಸಂಗೀತಗಾರರು ಜಗದೀಶ್ ಆಚಾರ್ಯ ಪುತ್ತೂರು ಬೊಕ್ಕ ಕೂಟದಕಲು ಸಂಗೀತ ಗಾನ ಸಂಭ್ರಮ ಕಾರ್ಯಕ್ರಮನು ನಡಪಾದ ಕೊರಿಯರು. ಸಂಗೀತಾಭಿಮಾನಿಲು ರಾಹಿ ಕ್ಷೇತ್ರೊಡಿತ್ತಿನ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರದಕಲು ಸಂಗೀತಗೂ ಕಿವಿ ಕೊರಿಯರು. ವಿರಾಸತ್ ಬೊಕ್ಕ ನುಡಿಸಿರಿ ಸಮ್ಮೇಳನೊಡ್ದು ಮಲ್ಲ ಪುದರ್ ಪಡಿತಿನ ತುಳುನಾಡದ ಬೆದ್ರ ಕುಡೋರ ದೇಶಪಿದ ದೇಶಲೆಡು ಸುದ್ದಿಲಕ್ಕಾದನು. ಆಳ್ವಾಸ್ ವಿದ್ಯಾಗಿರಿಟ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆದ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ 2022 ಉದಿಪನ ದುಂಬತ್ತ ಗಡ್ದದ ಮೆರವಣಿಗೆ ನಡಪಾಯಿರು. ವಿರಾಸತ್ ಬೊಕ ನುಡಿಸಿರಿ ಸಮ್ಮೇಳನೊಡ್ದು ಮಲ್ಲ ಪುದರ್ ಪಡಿತಿನ ತುಳುನಾಡದ ಬೆದ್ರ ಕುಡೋರ ದೇಶಪಿದ ದೇಶಲೆಡು ಸುದ್ದಿಲಕ್ಕಾದನು. ಆಳ್ವಾಸ್ ವಿದ್ಯಾಗಿರಿಟ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆದ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ 2022 നടത്തുന്നുണ്ട്. ಒಟ್ಟು 7 ದಿನದ ಈ ವಿಶೇಷ ಕಾರ್ಯಕ್ರಮಟು ಉದಿಪನ ಲೇಸಡ್ದು ದುಂಬತ್ತ ನಡತಿನ ಗಡ್ದದ ಮೆರವಣಿಗೆನೆ ಭಾರಿ ವಿಶೇಷ ಆದಿತ್ತಂಡು. 150 ಕಲಾಕೂಟದ ಮೂಜಿ ಸಾರಡಿച്ച ಕಲಾವಿದರು ಮೆರವಣಿಗೆ ಪಾಲ್ದೆತ್ತುಂಡರು. ನಂದಿಧ್ವಜ, ಘಟೋತ್ಕಜ, ಊರದ ಚೆಂಡೆ, ನಾದಸ್ವರ, ಬಣ್ಣದ ಕೊಡೆ, ಕುಣಿತ, ಬೇಡರ ಕುಣಿತ, ಆಂಜನೇಯ, ಮರತ ಕಾರಡು ನಡಪುನ, ತಮಟೆ ವಾದನ, ಪಿಲಿಯೇಸ, ಶಿಲ್ಪ ಗೊಂಬೆ ಬಳಗ, ಆಳ್ವಾಸ್ ಗೊಂಬೆ ಬಳಗ, ಕಾರ್ಟೂನ್ ಗೊಂಬೆ, ಪಗೆಲು ವೇಷ, ಜಗ್ಗಳಿಕೆ, ವೀರಭದ್ರ ನಲಿಕೆ, ವೀರಗಾಸೆ, ಶಂಖದಾಸೆರು, ಕಂಸಾಲೆ, ಡೊಳ್ಳು ನಲಿಕೆ, ಆಂಜೋಲಿನ ಬೊಕ್ಕ ಪೊಂಜೋಲಿನ ನಗಾರಿ, ಕೇರಳದ ಪೂಕಾವಡಿ, ಕಥಕಳಿ, ದೇವಿರ್ನ ವೇಷ, ಪಂಚವಾದ್ಯ, ತೆಯ್ಯಂ ಮೆರವಣಿಗೆಡಿತ್ತಲು. ಶಿವನ ಮುಂಡುಡುಪ್ಪನ ಮೂಜನೆ ಕಣ್ಣಿಡುಲ್ಲ ಸೂಲಕ್ಕುನ ವಿಶೇಷ ವ್ಯವಸ್ಥೆಲ ಆದಿತ್ತದು ವಿಶೇಷವಾದ ಗುಮನವೈತಂಡು. ಸಾಂಸ್ಕೃತಿಕ ಜಾಂಬೂರಿಡು ಸುರುತ ದಿನನೇ ತೂಪಿ ಕಣ್ಣುಗು ಬೊಕ ಮನಸ್ಸುಗು ಮೆರವಣಿಗೆ ರಂಗದಿಂಜಾಂಡು.
and set. Scout and guides. Please note until the further announcement. ಮಂಜೇಶ್ವರ ತಾಲೂಕು ಪಾವೂರು ತಚ್ಚಿರೆ ಪದವುಡು ಶ್ರೀ ವಾಸುಕಿ ನಾಗರಾಜ ರಕ್ತೇಶ್ವರಿ ಪರಿವಾರ ದೈವಲಿನ ಸನ್ನಿಧಿ ಪೊಸತಾದ ಕಟ್ಟದಿತ್ತದು ಡಿಸೆಂಬರ್ 24-25 ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡಪುಂಡು. ಶನಿವಾರ ಮಧ್ಯಾಹ್ನ 1 ಗಂಟೆ ಹಿಡಿದು ವರ್ಕಾಡಿ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಹಿಡಿದು ಪುದೆ ಕಾಣಿಕೆ ಮೆರವಣಿಗೆ, ಐತಾರ ಕಾಂಡೆ 15 ಪ್ರತಿಷ್ಠಾ ಬ್ರಹ್ಮಕಲಶ, ಮಧ್ಯಾಹ್ನ ನುಪ್ಪಪ್ರಸಾದ ಸೇವೆ, ರಾತ್ರಿ 8 ಧಾರ್ಮಿಕ ಸಭೆ ಐದು ಬೊಕ್ಕ ಗೀತ ಸಾಹಿತ್ಯ ಸಂಭ್ರಮ ಅಟ್ಟಣೆ ಮಲ್ತದನೆಂದು ಪ್ರಕಟಣೆ ತೆರಿಪಾದಿರು. ಇಡೆಗು ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನೈಲೈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೇಲು.